ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಜಗನ್ರಾಜ್ ಉಳ್ಳ ಜೀವನ್ ಗಣೇಶಮ್ಮ ಅದಯ್ಯಪ್ಪ ಸರ್ ನಡೀತೇನೆ ಕೆಳಗಿಳಿಲ್ಲ ದೇವಸ್ಥಾನ ಶೇಖರ ಓಂ ವಿಶ್ವದ ಶಂಕರದ ವಿಶ್ವದ ವಿಶ್ವದ ರಕ್ಷಿತಸ್ಯ ಪ್ರಕೃತಿ ಲೀನಸ್ಯ ಯಪರ ಸರ್ವೇಶ್ವರಃ ಆಯ್ತು ಪ್ರಸಾದ ತೀರ್ಥ ಒಳ್ಳೆ ತೀರ್ಥ ವ್ಯಾಧ ನಿವಾರಣ ಕುರಿತು ಶಮನಂ ದುರ್ಗಾ ದೇವತಾ ವ್ಯಾಧ ನಿವಾರಣ ನಮ್ಮ ಕ್ಷೇತ್ರದ ಭಾಳ ನವರಾತ್ರಿಗೆಲ್ಲ ಮಾಡಿ ಸೇವೆ ಓಂ ಜಾತವೇದಸೇ ಶ್ರವಾಮ ಸೋಮರಾತಿ ಯತೋರಿದಃ ವೇದಃ ಶರಃ ವಿಶ್ವಾನಾವೇವ ಸಿಂಧಂದ್ರಿತಾತ್ ಜಗ್ನಿಃ ಶ್ರೀ ಉಮಾಮಹೇಶ್ವರಿ ನಮಃ. ನಾವೊಂದು ಸಂಕಲ್ಪ ಮಾಡ್ಕೊಂಡಿದ್ದೇವೆ. ಯಾಕಂದರೆ ಭಾಳ ಪ್ರೀತಿಯಿಂದ ಈ ಕ್ಷೇತ್ರದ ಬಗ್ಗೆ ಅಭಿಮಾನ ಇಟ್ಟುಕೊಂಡು ನಮ್ಮ ಅವರಿಗೆ ಅವರ ಆಶೆ ಆಕಾಂಕ್ಷೆ ಏನಿದೆಯೋ ಸರ್ವಶಕ್ತವಾಗಿರ್ತಕ್ಕಂಥ ಮಹಾತಾಯಿ ಮಹಾಕಾಳಿ ಮಹಾಲಕ್ಷ್ಮಿ ಐಕ್ಯರೂಪಿ ಅವರ ಮನಸ್ಸಿನ ಇಷ್ಟ ನೆರವೇರಿಸಿ ಅದಕ್ಕಿಂತ ಹೆಚ್ಚು ಇನ್ನೂ ಕೂಡ ಈ ಕ್ಷೇತ್ರಕ್ಕೆ ಬರುವಂತೆ ಅವರಿಗೆ ಆಶೀರ್ವಾದ ಮಾಡಬೇಕು. ಈ ಕ್ಷೇತ್ರಕ್ಕೆ ಅವರ ಆಶೀರ್ವಾದ ಪ್ರಾರ್ಥಿಸಿದರು. ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ವಿಶೇಷವಾಗಿ ನಮ್ಮ ರಾಜ್ಯದ ಶ್ರೀ ಆರೋಗ್ಯ ಮಂತ್ರಿಯವರು ಇಲ್ಲಿ ನಮ್ಮ ಕ್ಷೇತ್ರದ ಉಮಾಮಹೇಶ್ವರಿ ದೇವಿಯ ಸಾನ್ನಿಧ್ಯಕ್ಕೆ ಆಗಮಿಸಿದ್ದಾರೆ. ವಿಶೇಷವಾಗಿ ಆ ಮಹಾತಾಯಿಯ ಅನುಗ್ರಹ ಅವರ ಮೇಲೂ, ವಿಶೇಷವಾಗಿ ಅವರು ಮಾಡುವಂಥ ಸಾಮಾಜಿಕ ಧಾರ್ಮಿಕ ಕಾರ್ಯಗಳ ಮೇಲೆ ಹಾಗೂ ರಾಜಕೀಯ ಕ್ಷೇತ್ರದ ಮೇಲೆ ಇರುವಂಥ ಅನುಗ್ರಹಿಸಿ ಅವರು ಮಾಡುವಂಥ ಹೊಸ ಹೊಸ ಯೋಜನೆಗಳನ್ನೆಲ್ಲವನ್ನು ಕೂಡ ಯಶಸ್ವಿಯಾಗಿ ಮಾಡುವಂಥ ಮಹಾತಾಯಿಯ ಅನುಗ್ರಹಿಸಿಕೊಟ್ಟು ವಿಶೇಷವಾಗಿ ಅವರಿಗೂ ಅವರ ಕುಟುಂಬಕ್ಕೂ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಟ್ಟು ವಿಶೇಷವಾಗಿ ಜನತಾ ಸೇವೆಯನ್ನು ಜನಸೇವೆ ಜನಾರ್ದನ ಸೇವೆ ಹೇಳುವಂಥ ರೀತಿಯಲ್ಲಿ ಜನಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ತಂದುಕೊಟ್ಟು
ಮಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾದಂಥ ನಾಯಕ ಮೇಲಿನ ಸ್ಥಾನದಲ್ಲಿ ಖುದ್ದು ಬರಬೇಕು. ಯಶಸ್ವಿಯಾದ ನಾಯಕನ ಸ್ಥಾನವನ್ನು ನಾಯಕನ ಸ್ಥಾನಕ್ಕೆ ಸಿಕ್ಕಿ ಇಲ್ಲಿ ಆಗಮಿಸುವಂತಾಗಬೇಕು. ಹಾಗೆ ಮಹಾತಾಯಿಯ ಅನುಗ್ರಹ ಮತ್ತು ಆಶೀರ್ವಾದ ಬೇಕೊಳ್ಳುವಂಥದ್ದು ಸಮಸ್ತ ಭಕ್ತ ಜನರು ಮಾಡಿಕೊಳ್ಳುವಂಥ ಪ್ರಾರ್ಥನೆ. ನಮೋಸ್ವರಂತಾಯ ಸಹಸ್ರಮೂರ್ತಿಯೇ ಸಹಸ್ರಪಾದಾಕ್ಷರೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿವಧಾರಿಣೇ ನಮಃ. ಶ್ರೀವರ್ಚಸ್ವಮಾಯುಷ್ಯಮಾರೋಗ್ಯಮಾವಿದಾಚ್ಯೋಪಮಾನಂ ಮಹೀಯತೆ ಧನಂ ಧಾನ್ಯಂ ಲೋಕೆ ಲಾಭಂ ಸಂವತ್ಸರಂ ದೀರ್ಘಮಾಯುತ್ತರೋತ್ತರಾವೃದ್ರಸ್ಯ ಮನಸ್ಸಂಕಲ್ಪ ಸಿದ್ಧಿರಸ್ತು. ಸೆಕೆಂಡ್ ಬಿಡುಜಿ ದಿನೇಶ್ ಡೆಂಗ್ಯೂ ಇದೆ ಅಂತ ಹೇಳುವಾಗ ಡೆಂಗ್ಯೂ 944 ಸರ್, ನಾನು ಅವ್ರಿಗೆ ಮಾತಾಡೋದನ್ನು ಕೂಡ ರೆಕಾರ್ಡ್ ಮಾಡಿದ್ದೆ. ನಿಮ್ಗೆ ಈಗ ಅವಳು ಗೊತ್ತಿಲ್ಲ ಇಲ್ಲ, ನಾನು ಅದಕ್ಕೆ ಈ ಪ್ರದೇಶದಲ್ಲಿ ಬಹಳಷ್ಟು ಡೆಂಗ್ಯೂ ದೇವಸ್ಥಾನ ತುಕ್ಕೂರು ಭಾಳಷ್ಟು ದಿನಗಳಿಂದ ನಮ್ಮ ಮಾವನವ್ರದ್ದು ಬೇಡಿಕೆ ಶೇಖರರು ಅದು ಮಂತ್ರಿ ಆದ ನಂತರ ಬಂದು ಹೋಗ್ಬೇಕಂದೇಳಿ ಅವ್ರು ಆರೈಕೆ ಮಾಡಿಕೊಂಡಿದ್ರು. ಹಾಗಾಗಿ ಈ ಸಾರಿ ಬಂದು ಆ ತಾಯಿಯವ್ರನ್ನ ಆಶೀರ್ವಾದನ ಪಡ್ಕೊಂಡು ನಾನು ಹೋಗ್ತಾಯಿದ್ದೀನಿ. ವಿಶೇಷವಾಗಿ ಈ ಭಾಗದಲ್ಲಿದ್ದಂಥ ಜನರಿಗೆ ಏನು ನಾನು ಈಗ ತಾನೇ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹೋಗಿದ್ದೆ. ಆ ತ್ಯಾಜ್ಯ ವಿಲೇವಾರಿ ಘಟಕದಿಂದ ಸಾಕಷ್ಟು ಜಮೀನನ್ನು ಕೂಡ ಕಳ್ಕೊಂಡಿದ್ದಾರೆ, ಮನೆ ಮಠಗಳು ಕೂಡ ಕಳ್ಕೊಂಡಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಜೊತೆಲಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತೀನಿ. ಇದಕ್ಕೆ ಸಾಧಕ ಬಾಧಕ ಏನೇನು ಆಗಬೇಕು ಎಲ್ಲ ಕೂಡ ಸರ್ಕಾರದ ಮಾಡೋಂಥ ವ್ಯವಸ್ಥೆ ನಾವು ಏನೇ ಮಾಡಿದ್ರೆ ಕೂಡ ಅದು ತಾಯಿಯ ಆಶೀರ್ವಾದ ಕೂಡ ಬೇಕಾಗಿದೆ. ಹಾಗಾಗಿ ಆ ತಾಯಿ ಎಲ್ಲ ರೀತಿಯಲ್ಲಿ ಕೂಡ ಕಾಪಾಡಿಕೊಳ್ಳಿ. ಜೊತೆಯಲ್ಲಿ ಸರ್ಕಾರದಿಂದ ಏನೇನು ಅನುದಾನವನ್ನು ಕೊಡಬೇಕಾಗುತ್ತೇನೋ ಈ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಎಲ್ಲ ಸಂಪೂರ್ಣವಾದಂಥ ಸವಲತ್ತನ್ನು ಒದಗಿಸುವಂಥ ಕೆಲಸ ಮಾಡ್ತೀನಿ. ನಾನು ಆರೋಗ್ಯ ಇಲಾಖೆಯಿಂದ ಕೂಡ ಒಂದು ವರದಿಯನ್ನು ತರಿಸ್ಕೊಂಡು ಮುಖ್ಯಮಂತ್ರಿಗಳು ಕೂಡ ವರದಿಯನ್ನು ಒಪ್ಪಿಸುವಂಥ ಕೆಲಸ ಮಾಡ್ತೀನಿ. ಉಳ್ಳಾಲ ನಗರಸಭೆಯಲ್ಲಿ ಡೆಂಗ್ಯೂ ವ್ಯಾಪಕವಾಗಿದೆ. ಈಗಾಗಲೇ 2 ಜೀವ ಕಳೆದುಕೊಂಡಿದೆ. ಇದರ ಬಗ್ಗೆ ನೋಡಿರಿ, ಆಲ್ರೆಡಿ ಸಾಕಷ್ಟು ಮನವಿ ಪತ್ರಗಳು ಕೂಡ ನನಗೆ ಕೊಟ್ಟಿದ್ದಾರೆ ರಾಮ್ಲೋಣ್ಣರೇ. ಇವತ್ತು ಸಾಕಷ್ಟು ಕಡೆ ಡೆಂಗು ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾಯಿವೆ. ಯಾಕಂದರೆ ಎಲ್ಲೋ ಒಂದು ಕಡೆ ಈ ಸಾಂಕ್ರಾಮಿಕ ರೋಗಗಳು ತಡಿಬೇಕಾದ್ರಿಗಿನ ಸ್ವಚ್ಛತೆಯನ್ನು ನಾವೆಲ್ಲರೂ ಕೂಡ ಕಾಪಾಡಬೇಕಾಗುತ್ತೆ. ಆ ಸ್ವಚ್ಛತೆಯನ್ನು ಕಾಪಾಡಲಾರ್ದಂಥ ಈ ಪ್ರಕೃತಿ ವಿಕೋಪ ಆಗಿರೋ ಕಾರಣ ಸಾಕಷ್ಟು ಕಡೆ ನೀರು ನಿಂತೋಗಿ ಈ ರೀತಿ ಡೆಂಗುಗಳು ಬರ್ತಾಯಿದ್ದಾವೆ. ಇದಕ್ಕೋಸ್ಕರವಾಗಿ ದಿಲ್ಲಿಯಲ್ಲಿ ಕೂಡ ನಮ್ಮ ಕೇಂದ್ರದ ಮಂತ್ರಿಗಳು ಒಂದು ಯೋಜನೆಗಳನ್ನು ಹೊಸ ರೂಪ ತರೋಂಥ ಕೆಲಸ ಮಾಡಿದ್ದಾರೆ. ಆರೋಗ್ಯಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇದೊಂದು ಟಾಸ್ಕ್ ಫೋರ್ಸ್ ಥರ ತಗೊಂಡು ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸೋಂಥ ಕೆಲಸ, ಸ್ವಚ್ಛತೆಯನ್ನು ಕಾಪಾಡಿಕೊಂಡಂಥ ಕೆಲಸ, ಈ ಡೆಂಗು ಅನ್ನೋಂಥ ಕಾಯಿಲೆ ಕೂಡ ಕಡಿಮೆ ಮಾಡೋ ಸಲುವಾಗಿ ಏನೇನು ಮುಂಜಾಗ್ರತೆಗಳು ಕ್ರಮಗಳು ತೊಗೋಬೇಕು ಅವೆಲ್ಲ ಕೂಡ ತೊಗೊಳ್ಳೋಂಥ ಕೆಲಸ ನಾನು ಮಾಡ್ತೀನಿ. ಫೋಟೋ ಹುಡ್ಕೊಂಡು ನಾನು ಹೊಟ್ಟೆ ಬರೀ ಯಾರು ಅಣ್ಣ ಒಂಚೂರು ಅಡಿಗೆ ಸರ್ ರೈಟ್ ಎದುರ್ತಲೆ
ಜಿಲ್ಲಾ ಪಂಚಾಯತ್